ಉದಯ್ ಪೂಜಾರಿ ಬಳಲ್ಬಾಗ್ ನೇತೃತ್ವದಲ್ಲಿ ಫ್ರೆಂಡ್ಸ್ ಬಳಲ್ಬಾಗ್ ಮತ್ತು ಬಿರುವೇರುಕುಡ್ಲ ಸಂಘಟನೆಗಳ ವತಿಯಿಂದ 5 ಅರ್ಹ ಕುಟುಂಬಗಳ ಸದಸ್ಯರ ವೈದ್ಯಕೀಯ ನೆರವಿಗೆ ಆರ್ಥಿಕ ಸಹಾಯ ವಿತರಣೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ವಠಾರದಲ್ಲಿ ಜರುಗಿತು. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ಫಲಾನುಭವಿಗಳಿಗೆ ಚೆಕ್ ವಿತರಿಸಿ ಕಳೆದ 10 ವರ್ಷಗಳಿಂದ ಯಾವುದೇ ಜಾತಿ ಮತವನ್ನು ನೋಡದೆ ಬಡವರ್ಗಕ್ಕೆ ಆರ್ಥಿಕ ನೆರವು ಹಾಗೂ ಅರ್ಹ ಬಡ ಕುಟುಂಬಗಳಿಗೆ ಮನೆ ಕಟ್ಟಿಸಿಕೊಡುವ ಮೂಲಕ ಮಾದರಿ ಸಮಾಜ ಸೇವೆ ಮಾಡ್ತಾ ಇದೆ ಎಂದು ಶ್ಲಾಘಿಸಿದರು. ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಮಾತನಾಡಿ, ಉದಯ್ ಪೂಜಾರಿ ಬಳಲ್ಬಾಗ್ ನೇತೃತ್ವದಲ್ಲಿ ಈ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸುಮಾರು 10 ಕೋಟಿ ರೂಪಾಯಿಗಳಷ್ಟು ನಿಧಿಯನ್ನು ಅಶಕ್ತರ ಚಿಕಿತ್ಸೆಗೆ, ಶಿಕ್ಷಣಕ್ಕೆ, ವಿವಿಧ ಸವಲತ್ತು ವಿತರಣೆಗೆ ನೀಡಿರುವುದು ಸಣ್ಣ ಸಾಧನೆಯಲ್ಲ. ಇವರ ಸೇವಾ ಕಾರ್ಯ ಇನ್ನಷ್ಟು ನಡೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಉಚಿತ ಆಂಬ್ಯುಲೆನ್ಸ್ ಸೇವೆ, ಕೊರೋನಾ ಸಂದರ್ಭದಲ್ಲಿ ನೆರವು ಹಾಗೂ ಬಡವರ್ಗಕ್ಕೆ ಮನೆ ನಿರ್ಮಾಣ ಕಾರ್ಯಗಳು ನಮ್ಮ ಸಂಘಟನೆಯ ಸದಸ್ಯರ ದಾನಿಗಳ ಹಿತೈಷಿಗಳ ನೆರವಿನಿಂದ ಸಾಧ್ಯವಾಗಿದೆ ಎಂದು ಈ ಸಂದರ್ಭ ಉದಯ್ ಪೂಜಾರಿ ಬಳಲ್ಬಾಗ್ ನುಡಿದರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಅಧ್ಯಕ್ಷ ಎಚ್.ಎಸ್. ಸಾಯಿರಾಮ್ ಶುಭ ಹಾರೈಸಿದರು. ಡಾಕ್ಟರ್ ಶಿವಶರಣ್ ಶೆಟ್ಟಿ ಮಂಗಳೂರು, ರಣದೀಪ್ ಕಾಂಚನ್, ಸಂಘಟನೆಯ ಅಧ್ಯಕ್ಷ ರಾಕೇಶ್ ಪೂಜಾರಿ, ಪ್ರಮುಖರಾದ ಪ್ರಮೋದ್ ಬಳಲ್ಬಾಗ್, ರಾಕೇಶ್ ಚಿಲಿಂಬಿ, ಲತೀಶ್ ಪೂಜಾರಿ, ಪ್ರಕಾಶ್ ಪಿಂಟೋ, ರೋಷನ್ ಮಿನೆಜಸ್, ರಾಜೇಶ್ ಬಳಲ್ಬಾಗ್ ಮತ್ತಿತರರು ಉಪಸ್ಥಿತರಿದ್ದರು. ಕಿಡ್ನಿ ವೈಫಲ್ಯ, ಕ್ಯಾನ್ಸರ್ ವೈದ್ಯಕೀಯ ನೆರವಿಗೆ ಒಟ್ಟು 1,50,000 ರೂಪಾಯಿ ನೆರವು ವಿತರಿಸಲಾಯಿತು. ಬಿರುವೇರುಕುಡ್ಲ ಪಂಪನ ಸಂಘಟನೆ ಉದಯ ಪೂಜಾರಿ ಬಳಲ್ಬಾಗ್ ಮೇರ್ನ ಒಂದು ನೇತೃತ್ವದ ಒಂದು ಸಂಘಟನೆ ಆರಂಭ ಮಾಡ್ತದೆ. ಇನಿ ಈ ಬಹುಶಃ ಈ ದೇವಸ್ಥಾನದ ಒಂದು ಸ್ಥಾಪನೆ ಮಾಡ್ತದೆ ಕೇಳ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಪಂಪು ನಂಚಿನ ಅವಿತ್ತ ಒಟ್ಟಿಗೂ ಈ ಸಮಾಜಡುಪ್ಪುನ ಅಶಕ್ತರನ್ನ ಕಣ್ಣೊರಸ ನಂಚಿನ ಒಂದು ಯಾರನ್ನ ಒಂದು ತತ್ವ ಸಂದೇಶ, ಈ ಒಂದು ತತ್ವ ಸಂದೇಶನ ದುಂಬುದಿ ಒಂದು ಇನಿ ಅನೇಕ ಸಮಾಜಮುಖಿ ಬೇಲೆಯನ್ನು ಮಲ್ತೊಂದು ಬರೋದಲ್ಲೇ ಪ್ರತಿ ಸರ್ತಿ ಈ ಸಮಾಜ ಪುನಃ ಆಸಕ್ತರನ್ನ ಗುರುಸೋದು ಆಗ್ಲಿಕ್ಕೆ ಅದಾಂಡಲ ಒಂಜಿ ಕೈಟ್ ದಾಪನಂಚಿನ ಸಹಾಯ ಮಲ್ಪುನ ದೇವರ ಮೆಚ್ಚಿನಂಚಿನ ಬೇಲೆಯನ್ನು ಮಲ್ತೊಂದು ಬಂದೇರು. ಇನ್ನಿಲ ಉದಯ ಪೂಜಾರ್ನ ಒಂಜಿ ಪುಟ್ಟು ಬರ್ಪ ಶುರುಕಾದ ಅರೆಗೆ ಶುಭಾಶಯ ಕೋರೊಂದಲ್ಲ ಅಂಚನೆ ಯಾರನ್ನ ಟೀಮ್ಗಳು ಮಾತೆಲ್ಲ ಸೇರಿದು ಒಂಜಿ 5 ಕುಟುಂಬನು ಗುರುತಿಸೋದು ಆಗ್ಲಿಕ್ಕೆ ಒಂದು ಸಹಾಯಧನ ಕೊರ್ಪುನ ಅಂಚಿನ ಖಂಡಿತವಾದ ಉದಯ ಪೂಜಾರ್ಲೆಗ್ಲ ಅಂಚಿನ ಅವ್ರನ್ನ ಕಂಡುಡುಪ್ಪುನ ಪ್ರತಿ ವರಿಯಗ್ಲ ಆ ಪರಮಾತ್ಮನ ಅನುಗ್ರಹ ಖಂಡಿತವಾದ ಏಪುಗ್ಲ ಉಂಡು. ಇಂಚಿನ ಬೇಲೆ ಮಲ್ಪರು ಆಗ್ಲಿಕ್ಕೆ ನಾರಾಯಣ ಗುರುಕುಲ ಅಂಚನೆ ಕುದ್ರೋಳಿದ ಮಾತಾ ಗೋಕರ್ಣನಾಥೇಶ್ವರಿ ಪರಿವಾರ ದೇವರು ನನಾತ್ ಶಕ್ತಿ ಕೊರಡನ್ನೇ ಹೇಳೋದಲ್ಲೇ ಸಾಮಾಜಿಕವಾಗಿಯೂ ಶೈಕ್ಷಣಿಕ, ಧಾರ್ಮಿಕ, ಸಂಸ್ಕೃತ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿ ಸರ್ವರ ಪ್ರೀತಿಗೆ ಪಾತ್ರರಾಗಿರುವಂಥ ಉದಯ್ ಪೂಜಾರಿ ನೇತೃತ್ವದ ಬಿರುವೇರುಕುಡ್ಲ ಸಂಸ್ಥೆ ಇವತ್ತು ಶ್ರೀ ಕ್ಷೇತ್ರ ಗೋಕರ್ಣನಾಥ ಸನ್ನಿಧಿಯಲ್ಲಿ ಬಹುಶಃ 5 ಕುಟುಂಬಗಳಿಗೆ ಸುಮಾರು 1,00,000 ಆರೋಗ್ಯಕ್ಕೆ, ಚಿಕಿತ್ಸೆಗೆ ಸಂಬಂಧಪಟ್ಟ ಧನ ಸಹಾಯ ಮಾಡುವ ಈ ಒಂದು ಮಾನವೀಯತೆಯ ಕಾರ್ಯಕ್ರಮ ನಿಜವಾಗಿಯೂ ನಾವೆಲ್ಲರೂ ಕೂಡ ಶ್ಲಾಘಿಸ್ತೇವೆ. ಬಹುಶಃ ಇವತ್ತು ಸಮಾಜದ ಕಟ್ಟಕಡೆ ಜನರನ್ನು ಆಲೋಚನೆ ಇಟ್ಟುಕೊಂಡು ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಪ್ರತಿ ತಿಂಗಳು ಕೂಡ ಈ ರೀತಿ ಸರ್ವ ಧರ್ಮದನ್ನು ಗುರುತಿಸಿಕೊಂಡು ಕೊಡುವಂಥ ಆ ಒಂದು ಸಹಾಯ ಇದು ಎಲ್ಲ ಸಂಘ ಸಂಸ್ಥೆಯ ಪ್ರೇರಣೆಯ ಒಂದು ಕಾರ್ಯಕ್ರಮ ಮತ್ತು ಆ ಈದ ಸವಲತ್ತನ್ನು ಪಡೆದಂಥ ಕುಟುಂಬಗಳ ಕಣ್ಣೀರನ್ನು ಒರೆಸುವಂಥ ದೊಡ್ಡ ಮಟ್ಟದ ಒಂದು ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಒಂದು ಚಿಕಿತ್ಸೆ ಪಡೆಯುವ ನೋವು ಆ ಕುಟುಂಬಗಳಿಗೆ ಮಾತ್ರ ಇವತ್ತು ಗೊತ್ತು. ಈ ಒಂದು ಸಂದರ್ಭದಲ್ಲಿ ಇವರು ಕೊಡುವಂಥ ಈ ಒಂದು ಮೊತ್ತ ಬಹುಶಃ ದೊಡ್ಡ ಮಟ್ಟದ ಒಂದು ಆಧಾರವಾಗಿದ್ದುಕೊಂಡು ನೆಮ್ಮದಿಯಿಂದ ಚಿಕಿತ್ಸೆ ಪಡೆಯುವಂಥ ವ್ಯವಸ್ಥೆ ಖಂಡಿತವಾಗಿ ಇವತ್ತು
ಆಗ್ತದೆ. ಅದಕ್ಕಾಗಿ ನಾನು ಬಹುಶಃ ಇವತ್ತು ಉದಯ ಪೂಜಾರಿ ಮತ್ತು ಎಲ್ಲ ತಂಡದವರ ಮಿತ್ರರನ್ನು ಮತ್ತು ಇಂಥ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ, ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಸಹಕಾರ ಕೊಡೋ ಪ್ರತಿಯೊಬ್ಬರ ಮಿತ್ರರನ್ನು ಕೂಡ ನಾನು ಇವತ್ತು ಅಭಿನಂದಿಸಿ ಭಾಷಣ ಇವತ್ತು ಸಲ್ಲಿಸಿಕೊಂಡು ಕಳೆದ 2 ತಿಂಗಳ ಹಿಂದೆ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ